ಬದುಕು ಮತ್ತು ಸಾವು ಇವೆರಡರ ನಡುವೆ ಒಂದು ಸಣ್ಣ ಗೆರೆ ಇರುತ್ತದೆ. ಆದರೆ ಆ ಗೆರೆಯ ಮೇಲೆ ನಿಂತು 13 ವರ್ಷಗಳ ಕಾಲ ಹೋರಾಡಿದ ಒಬ್ಬ ಯುವಕನ ಕಥೆ ಇಂದು ಇಡೀ ದೇಶದ ಕಣ್ಣಾಲಿಗಳನ್ನು ತೇವಗೊಳಿಸಿದೆ. ಅವರೇ ಹರೀಶ್ ರಾಣಾ. ಭಾರತದಲ್ಲಿ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟ್ನಿಂದ ಪರೋಕ್ಷ ದಯಾಮರಣಕ್ಕೆ ಅನುಮತಿ ಪಡೆದ ಹರೀಶ್ ಇಂದು ಇಹಲೋಕ ತ್ಯಜಿಸಿದ್ದಾರೆ. ಹರೀಶ್ ರಾಣಾ ಅವರ ಈ ಸುದೀರ್ಘ ಹೋರಾಟ ಮತ್ತು ಸುಪ್ರೀಂ ಕೋರ್ಟ್ ನೀಡಿದ ಆ ಐತಿಹಾಸಿಕ ತೀರ್ಪಿನ ಸಾರಾಂಶ ಇಲ್ಲಿದೆ. ಹರೀಶ್ ರಾಣಾ ಕನಸುಗಳನ್ನು ಹೊತ್ತಿದ್ದ ಒಬ್ಬ ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿ. ಪಂಜಾಬ್ ವಿಶ್ವವಿದ್ಯಾಲಯದಲ್ಲಿ ಓದುತ್ತಿದ್ದ ಹರೀಶ್ ಬದುಕು 2013ರ ಒಂದು ದಿನ ದಿಕ್ಕನ್ನೇ ಬದಲಿಸಿತು. ಮೊಹಾಲಿಯ ಪಿಜಿಯ 4ನೇ ಮಹಡಿಯಿಂದ ಆಕಸ್ಮಿಕವಾಗಿ ಜಾರಿಬಿದ್ದ ಹರೀಶ್ ಅವರ ತಲೆಗೆ ಗಂಭೀರ ಪೆಟ್ಟು ಬಿತ್ತು. ಅಂದಿನಿಂದ ಹರೀಶ್ ಪ್ರಜ್ಞಾಹೀನ ಸ್ಥಿತಿಗೆ ಅಂದ್ರೆ ಕೋಮಾಕ್ಕೆ ಜಾರಿದರು. ನೆನಪಿಲ್ಲ, ಪ್ರಜ್ಞೆ ಇಲ್ಲ, ಚಲನೆಯೂ ಇಲ್ಲ. ಕಳೆದ 13 ವರ್ಷಗಳಿಂದ ಅವರು ಕೇವಲ ಹಾಸಿಗೆಯ ಮೇಲೆ ಜೀವಚ್ಛವದಂತೆ ಬದುಕುತ್ತಿದ್ದರು. ತನ್ನ ಮಗ ಕಣ್ಣೆದುರೇ ದಿನನಿತ್ಯ ನರಕಯಾತನೆ ಅನುಭವಿಸುವುದನ್ನು ನೋಡಿದ ಪೋಷಕರು ಕುಸಿದು ಹೋಗಿದ್ದರು. ಚಿಕಿತ್ಸೆಯ ಎಲ್ಲಾ ಹಾದಿಗಳು ಮುಚ್ಚಿ ಹೋದಾಗ ಅವರು ನ್ಯಾಯಾಲಯದ ಮೊರೆ ಹೋದರು. ನಮ್ಮ ಮಗನಿಗೆ ಗೌರವಯುತವಾಗಿ ಸಾಯುವ ಹಕ್ಕನ್ನಾದರೂ ಕೊಡಿ ಎಂದು ಬೇಡಿಕೊಂಡರು. ಸುಪ್ರೀಂ ಕೋರ್ಟ್ ಹರೀಶ್ ರಾಣಾ ಅವರ ಸ್ಥಿತಿಯನ್ನು ಕಂಡು ಒಂದು ಮಹತ್ವದ ತೀರ್ಪು ನೀಡಿತು. ಪರೋಕ್ಷ ದಯಾಮರಣ ಅಥವಾ ಪ್ಯಾಸಿವ್ ಯೂಥನೇಷಿಯಾಗೆ ಸುಪ್ರೀಂ ಕೋರ್ಟ್ ಹಸಿರು ನಿಶಾನೆ ತೋರಿಸಿತು. ಸುಪ್ರೀಂ ಕೋರ್ಟ್ ತನ್ನ ಆದೇಶದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿತ್ತು, ಹರೀಶ್ಗೆ ನೀಡಲಾಗುತ್ತಿರುವ ಜೀವರಕ್ಷಕ ವ್ಯವಸ್ಥೆಯನ್ನು ಮಾನವೀಯ ರೀತಿಯಲ್ಲಿ ಹಿಂಪಡೆಯಬೇಕು, ಅವರಿಗೆ ಗೌರವಯುತವಾಗಿ ಜೀವ ಬಿಡಲು ಅವಕಾಶ ಕಲ್ಪಿಸಬೇಕು. ಇದು ಭಾರತದ ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ ಒಂದು ಮೈಲಿಗಲ್ಲಾಯಿತು. ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ಈ ಜವಾಬ್ದಾರಿಯನ್ನು ವಹಿಸಲಾಯಿತು. ಮಾರ್ಚ್ 14ರಂದು ಹರೀಶ್ ಅವರನ್ನು ಏಮ್ಸ್ಗೆ ಸ್ಥಳಾಂತರಿಸಲಾಯಿತು ಮತ್ತು ಜೀವರಕ್ಷಕ ವ್ಯವಸ್ಥೆಯನ್ನು ಹಿಂಪಡೆಯುವ ಪ್ರಕ್ರಿಯೆ ಆರಂಭವಾಯಿತು. ಮಂಗಳವಾರ ಮಾರ್ಚ್ 24ರಂದು ಹರೀಶ್ ರಾಣಾ ಈ ಲೋಕದ ನೋವುಗಳಿಂದ ಮುಕ್ತಿ ಪಡೆದಿದ್ದಾರೆ. ಈ ಪ್ರಕರಣವು ಕೇವಲ ಒಬ್ಬ ವ್ಯಕ್ತಿಯ ಸಾವಲ್ಲ, ಬದಲಿಗೆ ವ್ಯಕ್ತಿಯೊಬ್ಬನಿಗೆ ಸಾಯುವಾಗಲೂ ಗೌರವ ಇರಬೇಕು ಎಂಬ ಮಾನವೀಯ ಮೌಲ್ಯವನ್ನು ಎತ್ತಿಹಿಡಿದಿದೆ. ಹರೀಶ್ ರಾಣಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅಷ್ಟು ವರ್ಷಗಳ ಕಾಲ ಮಗನಿಗಾಗಿ ಹೋರಾಡಿದ ಆ ಪೋಷಕರಿಗೆ ಈ ದುಃಖ ಭರಿಸುವ ಶಕ್ತಿ ಸಿಗಲಿ. ವೀಕ್ಷಕರೇ, ದಯಾಮರಣದ ಕುರಿತಾದ ಈ ಕಾನೂನು ಮತ್ತು ತೀರ್ಪಿನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ಮಾಹಿತಿಪೂರ್ಣ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.